ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೊಬ್ಬರು ತಮ್ಮ ಕೈಯಲ್ಲಿದ್ದ ಕೋಳಿಗೂ ಟಿಕೆಟ್ ಮಾಡಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಅಗೆಲು ಸೇವೆಗೆ ಎಂದು ಹೋಗುತ್ತಿದ್ದ ವ್ಯಕ್ತಿಯೊಬ್ಬರ ಜೊತೆ ಕೋಳಿ ಇದ್ದುದನ್ನು ನೋಡಿದ ಕಂಡಕ್ಟರ್ ಕೋಳಿಗೂ 50 ರೂಪಾಯಿ ಪಡೆದು ಟಿಕೆಟ್ ನೀಡಿದ್ದಾರೆ. ಈ ವಿಚಾರವಾಗಿ ನಿನ್ನೆ ಪುತ್ತೂರಿನಲ್ಲಿ ಕೆಎಸ್ಆರ್ಟಿಸಿ ಸಂಬಂಧಿಸಿದ ಅದಾಲತ್ ಕಾರ್ಯಕ್ರಮದಲ್ಲಿ ಸ್ಪಷ್ಟನೆ ನೀಡಿದ ಪುತ್ತೂರು ವಿಭಾಗೀಯ ಸಂಚಾಲನಾಧಿಕಾರಿ ಮುರಳೀಧರ್ ಅವರು ಸರ್ಕಾರದ ಸುತ್ತೋಲೆಯಂತೆ ಬಸ್ನಲ್ಲಿ ಪ್ರಯಾಣಿಕರನ್ನ ಹೊರತುಪಡಿಸಿ ಪ್ರಾಣಿ ಪಕ್ಷಿ ಒಯ್ಯುವಂತಿಲ್ಲ. ಹಾಗೇನಾದ್ರೂ ಪ್ರಯಾಣಿಕರ ಜೊತೆ ಪ್ರಾಣಿ ಪಕ್ಷಿಗಳಿದ್ರೆ ಅವುಗಳ ಪ್ರಯಾಣಕ್ಕೂ ಹಣವನ್ನ ನೀಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ.